ಸೊಸೆ ಎಷ್ಟು ಚಂದ ಮಾಡ್ಕೊಂಡಿದ್ದಾರೆ. ನಾನು ಅದು ಇದಕ್ಕೆ ದಾದರಿಗೆ ಹೋಗಿ ತಗೊಂಡಿದ್ದೆ ಬಾಂಬೆ ದಾದರಿ ಮದುವೆ ಫಂಕ್ಷನ್ಗೆ ಅಂತ ತಗೊಂಡು ಮನೆ ಮದುವೆಗೆ. ಅದು ಇವತ್ತು ಫುಲ್ ಅಮ್ಮನಿಗೆ ಸರ್ಪ್ರೈಸ್ ಗೊತ್ತಿರ್ಲಿಲ್ಲ ಅವರಿಗೆ. ಗೊತ್ತೇ ಇಲ್ಲ. ಅಮ್ಮ ನನ್ಗೆ ಇದು ಸೀರೆ ಮೋಸ್ಟ್ಲಿ ಒಂದು 4 ವರ್ಷ ಮೊದಲೇ ಕೊಟ್ಟಿದ್ರು, ಇದು ನೀನ್ ಹಾಕೋ ಅಂತ. ಬಟ್ ನನ್ಗೆ ಅದೇನು ಒಕೇಶನ್ ಸಿಗ್ಲಿಲ್ಲ ಹಾಕ್ಲಿಕ್ಕೆ. ಬಟ್ ಇವತ್ತು ನನ್ಗೆ ಎನ್ಸಿತ್ತು ಇವತ್ತು ನಾನು ಹಾಕ್ತೇನೆ, ಅಮ್ಮನಿಗೆ ಸರ್ಪ್ರೈಸ್ ಕೊಡ್ತೇನೆ ಅಂತ. ಒಳ್ಳೆ ಖುಷಿ ಆಯ್ತು. ಅದು ಸೀರೆಗೆ ವರ್ಷ ಎಷ್ಟಾಗಿದೆ? 12 ವರ್ಷ ಆಗಿದೆ. 12 ವರ್ಷ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ನಮ್ದು ಇವಾಗ ತಾನೇ ಪೂಜೆ ಎಲ್ಲ ಆಯ್ತು. ದೀಪಾವಳಿದು ಟ್ರೆಡಿಷನಲ್ ವೇರ್ ಅಲ್ಲಿ ರೆಡಿ ಆಗಿದ್ದೇನೆ. ಸೊ ಇಲ್ಲಿ ನನ್ನ ಅತ್ತೆ ಕೂಡ ಇದ್ದಾರೆ, ಅವರು ಫುಲ್ ರೆಡಿ ಆಗಿದ್ದಾರೆ, ಫುಲ್ ಹೊಸ ಸಾರಿ ಎಲ್ಲ ಹಾಕೊಂಡು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹೌದು, ಅದೇ ನಮ್ದು ಇವಾಗ ಎಲ್ಲ ಪೂಜೆ ಎಲ್ಲ ಆಯ್ತು. ಮಳೆ ಅಂದ್ರೆ ಫುಲ್ ಜೋರ್ದಾರ್ ಮಳೆ. ಈ ಸಲ ಹೊರಗೇನು ನಾವು ದೀಪ ಹಚ್ಲಿಕ್ಕೆ ಆಗ್ಲಿಲ್ಲ, ಫುಲ್ ಮನೆ ಒಳಗೆ ಎಲ್ಲ ಹಚ್ಚಿದ್ದು. ಆಮೇಲೆ ದೀಪಾವಳಿದು ಪಟಾಕಿ ಸಿಡಿಸ್ತಾ ಇದ್ದಾರೆ ಯಾರ. ದೀಪಾವಳಿದು ನಮ್ಮ ಮನೇಲಿ ಸ್ಪೆಷಲ್ ಎಲ್ಲ ತಿಂಡಿಗಳಾಗಿದೆ, ತೋರಿಸ್ತೇನೆ ನಾನು. ಸೊ ದೀಪಾವಳಿಗೆ ತಿಂಡಿ ಮೊದ್ಲಿಂದ ಅಮ್ಮ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನ್ ಮದುವೆ ಆಗಿ ಬಂದ ನಂತರ ನಾವು ಮತ್ತೆ ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ಏನೇನ್ ಮಾಡಿದೆ ಅಂತ ತೋರಿಸ್ತೇನೆ. ಇದು ಪಾಪ್ಡಿ, ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದೇವೆ. ಇದು ಬರೀ ನಮ್ಗೆ ಅಲ್ಲ, ಇದನ್ನ ಇನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಎಲ್ರಿಗೂ ಕೂಡ. ಇದು ಖಾರ ಕಡ್ಡಿ, ಇದು ಕಾರ್ನ್ ಚೂಡ ಅಂದ್ರೆ ಜೋಳದ ಅವಲಕ್ಕಿ ಬರ್ತದೆ ನೋಡಿ, ಅದ್ರದ್ದು ಮಿಕ್ಸರ್. ಇದ್ರದ್ದು ರೆಸಿಪಿ ನಾನು ಮೊದ್ಲೇ ಹಾಕಿದ್ದೇನೆ, ಯಾರಿಗಾದ್ರೂ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ಸೊ ಇದು ಚಕ್ಲಿ. ಈ ಸಲ ನಮ್ದು ಚಕ್ಲಿ ತುಂಬಾ ಟೇಸ್ಟಿ ಆಗಿದೆ, ಗೋಧಿ ಚಕ್ಲಿ ಮಾಡಿದ್ದು, ಬಟ್ ತುಂಬಾ ಸೂಪರ್ ಆಗಿದೆ. ಇದು ಶಂಕರ್ ಪಾಳಿ, ಇದಕ್ಕೆ ನಾವು ತುಳುವಲ್ಲಿ ತುಗುಡಿ ಅಂತ ಹೇಳ್ತಾರೆ ಕೆಲವರು. ಸೊ ಇದು ಸ್ವಲ್ಪ ಸ್ಪೆಷಲ್ ಅಮ್ಮನ ರೆಸಿಪಿ. ಇದು ನಾರ್ಮಲ್ ಶಂಕರ್ ಪಾಳಿ ಅಲ್ಲ, ಇದಕ್ಕೆಲ್ಲ ಸುಮಾರು ಮಸಾಲೆ ಎಲ್ಲ ಹಾಕಿದ್ದಾರೆ. ಒಳ್ಳೆ ಕಸೂರಿ ಮೇಥಿ ಪರಿಮಳ ಬರ್ತಾ ಉಂಟು, ಕಸೂರಿ ಮೇಥಿ ಸಹ ಹಾಕಿದ್ದಾರೆ. ಆಮೇಲೆ ಬೇಸನ್ ಲಡ್ಡು, ಆಮೇಲೆ ಇದು ಗೋಧಿ ಲಡ್ಡು. ಇದು ನನ್ನ ತುಂಬಾ ಫೇವ್ರೇಟ್ ಇದು, ಯಾಕಂದ್ರೆ ಹೆಲ್ದಿ ಕೂಡ. ಸಕ್ಕರೆ ಎಲ್ಲ ಏನಿಲ್ಲ, ಬೆಲ್ಲದಲ್ಲಿ ಮಾಡಿದ್ದು. ಸೊ ಇದು ಅಷ್ಟೇ. ಸೊ ಒಟ್ಟಿಗೆ 7 ಬಗೆ ತಿಂಡಿ ಮಾಡಿದ್ದೇವೆ. ನಾವಿದನ್ನ ಯಾವಾಗ್ಲೂ ದೀಪಾವಳಿ ಲಕ್ಷ್ಮೀ ಪೂಜೆ ದಿನವೇ ರಾತ್ರಿ ಕೊಡ್ತೇವೆ. ಬಟ್ ಈ ಸಲ ಏನಂದ್ರೆ ತುಂಬಾ ಜೋರ್ ಮಳೆ ಉಂಟು, ಹೊರಗೆ ಫುಲ್ ನೀರೆಲ್ಲ ಇದೆ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ ನಾಳೆ ಕೊಡುವ ಅಂತ. ಸೊ ಹಾಗೆ ಇದು ನನ್ನ ದೀಪಾವಳಿ ಲುಕ್ ಈ ಸಲದ್ದು. ಈ ಸಾರಿ ಬಗ್ಗೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ. ಇದು ಸಾರಿ ನನ್ಗೆ ನನ್ನ ಅತ್ತೆ ಒಂದು 4 ವರ್ಷ ಮೊದ್ಲು ಕೊಟ್ಟಿದ್ರು, ನೀನು ಉಡ ಅಂತ. ಇದನ್ನ ಅದನ್ನೆಲ್ಲ ಸೊ ನನ್ಗೆ ಇಷ್ಟವರೆಗೆ ಉಡ್ಲಿಕ್ಕೆ ಆಗಿರ್ಲಿಲ್ಲ. ಬಟ್ ಇವತ್ತು ನಾನು ಡಿಸೈಡ್ ಮಾಡಿದೆ ಇದೇ ಉಡ್ತೇನೆ ಅಂತ. ಅಮ್ಮನಿಗೆ ಕೂಡ ಗೊತ್ತಿರ್ಲಿಲ್ಲ, ಅವರಿಗೆ ಸಹ ಖುಷಿ ಆಯ್ತು ಅಲ್ವಾ? ಮತ್ತೆ ತುಂಬಾ ಖುಷಿ ಆಯ್ತು. ಸೊ ಹಾಗೆ, ಸೊ ನಮ್ದು ದೀಪಾವಳಿ ಎಲ್ಲ ಆಯ್ತು ಒಳ್ಳೆ ರೀತಿಯಲ್ಲಿ. ಇನ್ನು ನಾಳೆ ಪಾಡ್ಯ. ಸೊ ಪಾಡ್ಯದಲ್ಲಿ ಒಳ್ಳೆ ಹೊರಗೆ ಹೋಗ್ಬೇಕಂತ ಉಂಟು. ನನ್ನ ಅಪ್ಪ ಅಮ್ಮ ಕೂಡ ಬರ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು ಅವರಿಗೂ ಒಂದು ಖುಷಿ ಆಗುವ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ನಾಳೆ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ಸೊ ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ನೋಡ್ಲಿಕ್ಕಿದ್ರೆ ಈ ವ್ಲಾಗ್ ಅನ್ನ ಕಂಟಿನ್ಯೂ ಆಗಿ ನೋಡಿ. ನಾನು ಇಲ್ಲಿ ಚಾಲು ಮಾಡ್ತೇನೆ. ಶಬ್ದ ಆಗಿಂದ ಮಾತಾಡ್ತಾ ಇದ್ದಾರೆ, ನಾನು ತಿನ್ಲಿಕ್ಕೆ ಬಿಡುತ್ತೇನೆ. ನಾನು ಹೇಳಿದಲ್ಲ ವಿಡಿಯೋ ಮಾಡುವಾಗ ಸೌಂಡ್ ಬರ್ತದೆ. ನಾನೀಗ ತಿಂಡಿ ತಿಂತೇನೆ, ವ್ಲಾಗ್ ನಾನೇ ಮಾಡೋ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ಡೇ ನಾವು ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ವಿ. ಬೇರೆ ಎಲ್ಲ ಹೋಟೆಲ್ ಕಾನ್ಸೆಪ್ಟ್ ಸೇಮ್ ಇರೋದ್ರಿಂದ ನಾವು ಪೇರೆಂಟ್ಸಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿಸುವ ಅಂತ ಇಲ್ಲಿ ಕರ್ಕೊಂಡು ಬಂದ್ವಿ. ಅವರು ಕೂಡ ಅಷ್ಟೇ ಈ ಆಂಬಿಯನ್ಸನ್ನು, ಫುಡನ್ನು ತುಂಬಾ ಎಂಜಾಯ್ ಮಾಡು, ತುಂಬಾ ಖುಷಿ ಪಟ್ಟರು. ಸೊ ಅವ್ರ ಖುಷಿಯಲ್ಲಿದ್ದದನ್ನು ನೋಡಿ ನಮಗೂ ಕೂಡ ತುಂಬ ಖುಷಿ ಆಯಿತು.
ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ನಮಗೆ ಇಲ್ಲಿ ಸ್ಟಾರ್ಟರ್ಸ್ ಹಾಗೆ ಡೆಸರ್ಟ್ ತುಂಬ ಖುಷಿ ಆಗುತ್ತೆ. ಸೊ ನಾವು ಹಬ್ಬನ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಾದರೂ ಹೊಸಬ್ರು ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.